ಮುಂಬೈ ಕುರ್ಲಾ ಪೂರ್ವದ ಬಂಟರ ಸಂಘದ ವತಿಯಿಂದ ಏಪ್ರಿಲ್ 14ರಂದು ಬಿಸು ಪರ್ವ ಬಂಟರ ದಿನಾಚರಣೆಯನ್ನ ಬಂಟರ ಭವನದ ಶ್ರೀಮತಿ ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದಲ್ಲಿ ಸಂಘದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರನಾಥ ಭಂಡಾರಿ ಹಾಗೂ ಬಂಟರ ಸಂಘದ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ ನೇತೃತ್ವದಲ್ಲಿ ಜರುಗಿತು. ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರವನ್ನ ಇಂದಿನ ತುಳುನಾಡಿಗಿಂತ ಹೆಚ್ಚಾಗಿ ಮುಂಬೈ ಮಣ್ಣಿನಲ್ಲಿ ನೋಡಬಹುದಾಗಿದೆ. ಬಿಸು ಪರ್ವ ಮನ್ವಂತರ ಆರಂಭದ ಹೊಸ ವರ್ಷ, ತುಳುನಾಡಿನ ತುಳುವರ ಹೊಸ ವರ್ಷ. ಈ ಹೊಸ ವರ್ಷವನ್ನ ಮುಂಬೈ ಬಂಟರ ಸಂಘ ಬಂಟರ ದಿನಾಚರಣೆಯನ್ನ ಆಚರಿಸುವ ಮೂಲಕ ಸ್ವಾಗತಿಸಿದರು. ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟಿಸಿದ ಕೀರ್ತಿ ಬಂಟರ ಸಂಘದ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ಅವರಿಗೆ ಸಲ್ಲುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಘಕ್ಕಾಗಿ ಉತ್ತಮ ಸೇವೆ ಸಲ್ಲಿಸಿದ ಸಮಾಜ ಸೇವಕರನ್ನ ಹಾಗೂ ಬಂಟ ಸಮುದಾಯದಲ್ಲಿದ್ದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಅತ್ಯುತ್ತಮ ಬಂಟ ಸಾಧಕ, ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸುವುದರೊಂದಿಗೆ ಸನ್ಮಾನ ಪ್ರಶಸ್ತಿಗಳನ್ನು ನೀಡಲಾಯಿತು. ಈ ಒಂದು ಸಂಘ ಹಲವು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕ್ರಾಂತಿ ಎಬ್ಬಿಸಿರುವಂತೆ ಸಾಂಸ್ಕೃತಿಕ ರಂಗದಲ್ಲಿಯೂ ಮುನ್ನಡೆ ಸಾಧಿಸಿದೆ ಎನ್ನುವುದಕ್ಕೆ ಇಂದಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಮುಂಬೈ ಬಂಟರ ಅಚ್ಚುಕಟ್ಟುತನ ಬಿಸು ಪರ್ವದಲ್ಲಿ ಕಾಣಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಶಿಸ್ತು ಹಾಗೂ ಆಚರಣಾ ಕ್ರಮವನ್ನ ನೋಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಫಾಲಿ ಹೆಗ್ಡೆ ರೈ ಸ್ಮರಣಾರ್ಥ ಅವರ ಮಾತಾಪಿತರಾದ ಡಾ ಮನೋಹರ್ ಹೆಗ್ಡೆ, ಆಶಾ ಮನೋಹರ್ ಹೆಗ್ಡೆಯವರು ನೀಡಿದಂತಹ ಅತ್ಯುತ್ತಮ ಬಂಟ ಸಾಧಕಿ 2017ರ ಪ್ರಶಸ್ತಿಯನ್ನ ಮೇಜರ್ ಪ್ರಮೀಳಾ ಆಳ್ವರಿಗೆ ನೀಡಿ ಗೌರವಿಸಲಾಯಿತು. ಸಂಘದ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದರು. ಅಲ್ಲದೆ ಮುಂಬೈ ಬಂಟರ ಸಂಘದ ಸರ್ವ ಸದಸ್ಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. 2017 ಬಿಸು ಪರ್ವ ಬಂಟರ ದಿನಾಚರಣೆಯನ್ನ ಸಂಘದ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಶಿಸ್ತುಬದ್ಧವಾಗಿ ಹಮ್ಮಿಕೊಳ್ಳಲಾಗಿತ್ತು. विघ्नराजा नमस्ते नमोस्तुते, विघ्नराजा नमस्ते नमोस्तुते, विघ्नराजा नमस्ते. विघ्नराजा नमस्ते नमोस्तुते, विघ्नराजा नमस्ते नमोस्तुते, विघ्नराजा नमस्ते.
ಯಕ್ಷಗಾನದ ಸೇವೆ ಮಲ್ದನಾರು ಚಿಕ್ಕಯ್ಯ ಶೆಟ್ರೆ. ನಾವು ಮಾತ್ರ ಒಂದು ಮೋಕೆದ ಚಪ್ಪಾಳೆನ ತಟ್ಟೋಡು. ಈ ಹಿರಿಯ ಯಕ್ಷಗಾನ ಸಾಧಕಗೆ ಕಣಂಜಾರು ಆನಂದ ಶೆಟ್ಟಿ ಸ್ಮಾರಕ ಪ್ರಶಸ್ತಿ ನಮ್ಮ ಪ್ರಧಾನಿ ಸಾವುಂದುಲ್ಲ. ಮೇರುಕಲೆ ಯಕ್ಷಗಾನ ರಂಗಭೂಮಿಯಲ್ಲಿ ಪುರುಷರಷ್ಟೇ ಮಹಿಳೆಯರು ಎತ್ತರಕ್ಕೇರಬಲ್ಲರೆಂಬುದನ್ನು ತೋರಿಸಿಕೊಟ್ಟ ಧೀರ ಮಹಿಳೆ ತಾವು. ಯಕ್ಷಕಲಾರಂಗದಲ್ಲಿ ಕ್ರಾಂತಿಯ ಅಲೆಯನ್ನೇ ಸೃಷ್ಟಿಸಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿ ಅಗ್ರ ಪಂಕ್ತಿಯಲ್ಲಿ ನಿಂತು ಸಾಧನ ಶಿಖರವನ್ನೇರಿದ ತಮಗಿಂದು ಗೌರವಾನ್ವಿತ ಪ್ರಶಸ್ತಿ ನೀಡಿ ಅಭಿವಂದಿಸಲು ಸಂತಸ ಪಡುತ್ತೇವೆ. ಲಯನ್ ಅಂತಾರಾಷ್ಟ್ರೀಯ ಪುರಸ್ಕಾರ, ಜೇಸಿಸ್ನಿಂದ ಅಸಾಮಾನ್ಯ ವ್ಯಕ್ತಿ 2004 ಪ್ರಶಸ್ತಿ, ಜೇಸಿಸ್ನಿಂದ ಸ್ಪಂದನ ಪ್ರಶಸ್ತಿ, ರಣಮಂಗಳ ಶ್ರೀ ಸುಬ್ರಾಯ ದೇವಸ್ಥಾನ ಮುಂತಾದ ಕ್ಷೇತ್ರಗಳಿಂದ ಹೆಸರಾಂತ ಗಣ್ಯರಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ತಮಗೆ ಪ್ರಶಸ್ತಿಗಳ ಮಹಾಪ್ರವೇ ಹರಿದು ಬಂದಿದೆ. ತಮ್ಮ ಸುದೀರ್ಘ ಸಾಧನೆಗಾಗಿ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆಯ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಮಾನ್ಯ ಶ್ರೀ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಪ್ರತಿಷ್ಠಿತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಈ ವೇಳೆಡು ಯಾನು ಬುಕ್ಕಲ್ಲ ಒಂಜಿ ಪಾತೆರ ಬಂದು ಬಂದುಲೆ ನಾವು ಮಾತಾ ತುಳುತ ಬಗ್ಗೆ ಸಂಸ್ಕೃತಿ ಬಗ್ಗೆ ಸಂಸ್ಕಾರದ ಬಗ್ಗೆ ಪಾತೆರುವ ಆಂಡ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಪಾತೆರೊಂದೇ ತಂಕುಪ್ಪನ ಒರ್ತಿ ಪುರ್ಪದಂಚಿನ ಮಗಳು ಡಾಕ್ಟರ್ ಅಖಿಲ ಎಂಗೆ ಬಾರಿ ಮೋಕೆ ಒಂದುಂಡು ಬಂದರೆ ಆ ಪಕ್ಕಳನ ಮಗಳು ಪಕ್ಕಳ ದಂಪತಿನ ಮಗಳ ಅಖಿಲ ಪಕ್ಕಳಿನ ಮದ್ಮೆನ ನಿಕ್ಲು ಮನೆ ತೂತಾರೆ. ಬಹುಶಃ ಬಂಟೆರನ ಸಂಘದ ಇತಿಹಾಸಡು ಆತನ ಮುಂಬೈದ ತುಳು ಇತಿಹಾಸಡು ಸುರೂತ ಆದ ತುಳು ಸಂಪ್ರದಾಯಡು ಬಂಟದಾರೆ ಮಲ್ತದ ಕೊರನಂಚಿನ ಪೆರ್ಮೆಲ ಅಶೋಕ್ ಪಕ್ಕಳರಿಗೆ ಸಲ್ಲೋಡು ಇಂಚ ನಿಖಿಲ್ನ ಮಾತ ಮೋಕೆಡು ಪಕ್ಕಳರಿನ ಆತೆ ಅಭಿನಂದನೀಯ ಪೂರ್ವಕವಾದ ಆಧಾರಪೂರ್ವಕವಾದ ನಿಖಿಲ್ನದು ಸಾಧಾರ ಬೇಡ ಸೌಂದಲೆ ಬಂದಲೆ ಆತೆ ಹತ್ತು ಪಕ್ಕಳರು ಆಟೋಗು ಕೂಟೋಗು ರಂಗುಗು ಅವು ಮಾತ ಮುಗಿದಾನ ಕೊಂಚ ಕೂಟ ಪುಡು ಬಂಟರ ಸಂಗಡು ಆ ಕೂಟಗುಲ ಸಲುನಾರು ಏನು ಕೆಂಡ ಅವು ಪಕ್ಕಳರು ಆಯ್ಕೆ ಯಾರು ನಡಪೂಜಿ. Heartiest congratulations to all the participants of the cultural function which happened here before the stage function started. The cultural wing is doing a wonderful job. Enkalna time enkul kinne puna cultural wing pura ittiji aike enkalige echa participate mal paratiji. In 2006-2008 Red Varshan President Aditya, I was very fortunate to work with people like Sudhakar Hegde, MD Shetty, and my job was easy because I had a Vice President like Aikala Hari Shetty who used to take all the difficult tasks on himself. And in that 2 years, we saw that the higher education project, which was a difficult task, complete. Today, we have SM Shetty High School, higher education project, social welfare projects, all doing very well. But I still feel that we need some school colleges in the western suburbs
like Borivali, Daisar, and some things in Kalyan. I think now we have enough funds to start colleges, schools and colleges in this area. ಇನಿ ಭಾರಿ ನಮ್ಮ ಇನಿ ಬಿಸು ಬರ್ಬವನ್ನ ಹೊಸ ಯುಗ ಚಾಲ ಅಪ್ಪನು ಬಂದು ನಮ್ಮ ಬಂಟರಿಗೆ ಹೋಟೆಲ್ ತಗಲಿ ಭಾರಿ ಮಲ್ಲ ಕಷ್ಟದ ಪರಿಸ್ಥಿತಿ ಉಲ್ಲ ರಾತ್ರಿ ಜತ್ರ ನಿದ್ರೆ ಜೊತೆಗೆ ಒಂಜಿ ತಾರೀಕು ಹಿಡ್ಬೇಕ ತೆಡಿಲ್ ಹಾಕೊಂಡು ಅನ್ಪೇರತ್ತ ಅಂಚ ಆತನು ಹೋಟೆಲ್ ತಗಲಿ ಪೂರ ವಾ ಯುಗಾದಿಲ ಬಡ್ಚಿ ಓಲ ಬಡ್ಚಿಂದ ಆತನು ಇನ್ನು 6 ಬಾರಿ ಕೆಲಸ ಮಲ್ತಂದುಂಡು ಇನಿ ಈ ಇದು ನೋಡಿದ ಬೊಕ್ಕ ಹೊಸ ಕಿರಣ್ ಅಲ್ಲಿ ಬರ್ತದೆ ನಮ್ಮ ಹೋಟೆಲ್ ಪೂರ ಬಂದ ಆತನ ಅವು ಪೂರ ಚಾಲಾಪಿಲಕ್ಕ ದೇವೇರು ನಮ್ಮದಿನ ತುಳುನಾಡದ ಪೂರ ಸತ್ಯಲ್ಲ ಆಯ್ಕೆ ಆಶೀರ್ವಾದ ಮಲ್ಪಡು ನಮ್ಮ ಅವು ಉಂಡು ದಂಡ ಒಂದು ಪೂರ ಉಂಡು ಅವು ಇಜ್ಜಿನ ದಂಡ ಒಂದು ಓವುಲ ಇಜ್ಜಿ ಇನಿ ಮಹಿಳೆಯರ ಆಡು ಇನ್ನೀತ ನಮ್ಮ ಮಹಿಳೆಯರು ಎತ್ತು ಸ್ಯಾಕ್ರಿಫೈಸ್ ಬಂದಾಗ ಇನ್ನು ಕಾಂಡನೆ ಈತ ಮಾತ ಒಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಲ್ಲದ ಹೂವೇ ಸುಖ ಕಷ್ಟಪಡ ಇನ್ನು ಬರಿಕಿದ್ದು ಬರ್ಪೇರು ಇನಿ ನಮ್ಮ ಗಂಡ ಮಲಮಲ್ಲ ಹೋಟೆಲ್ ಉಂಡು ಕಿನ್ನೆಲ್ಲ ಹೋಟೆಲ್ ಉಂಡು ನಮ್ಮ ಬಂಟೇರು ಊರುಡ್ದು ಪತಿನ ಇಡೀ ಜಗತ್ತಿಡೆ ನಮ್ಮ ಆತ್ಮಲ್ಲ ವಿಶಾಲ ಹೃದಯಲು ಏರ್ಲಜ್ಜೇರು ನಮ್ಮ 10 ರೂಪಾಯಿ ಇಜ್ಜಿ ಇಲ್ಲ ನಮ್ಮ 20 ರೂಪಾಯಿ ಬುಕ್ಕೊರಿ ಹಾಕೋರ್ಪ ಊರುಡು ಹೂವೇ ದೇವಸ್ಥಾನ ಆಡು ದೈವ ದೇವಸ್ಥಾನ ಬ್ರಹ್ಮಕಲಶ ಆಡು ನಾಗಮಂಡಲ ಆಡು ಅವು ಬಂಟೇರ್ನ ದೊಡ್ಡ ಬೋಡೆ ಅವಳು ಇನಿ ತುಳುನಾಡದ ಒಂಜಿ ನಿಕ್ಲೇನ ರಾಯಭಾರಿಲು ಒಂದು ಪನ್ಪೇನ್ ದಯ ಬಂದಾಗ ಈ ಬೊಂಬಾಯಿದ ಜನಕ್ಲೆಗೆ ಆ ತುಳುತ ಬಗ್ಗೆ ದುಮ್ಮದ ಪೀಳಿಗೆಗೆ ಒಂಜಿ ತೆರಿಪವನಂಚಿನ ದುಮ್ಮದ ಜನಕ್ಲೆಗೆ ಒಂಜಿ ಅವು ಎಂಚೆ ಇತ್ತಂಡು ನಮ್ಮ ಹಿರಿಯಕುಲು ವಾನಮ್ನ ಇತ್ತೇರೊಂದು ಪಂಡದು ತೆರಿಪವನಂಚಿನ ಒಂಜಿ ಕೆಲಸನು ಇನಿ ನಿಕಲು ಮಲ್ತದರು ಪಂಡದು ಯಾನು ಎನ್ನೋನ್ವೆ ಯಾನ್ ಪ್ರತಿ ಒಂಜಿ ಇನಿ ನಮ್ಮ ಪ್ರತಿ ಒಂಜೆಕ್ಲ ನಮ್ಮ ಬಂಟರ ಒಂಜಿ ಸಂಘ ಅತನ ಬಂಟೆರು ಇನಿ ಬೇರೆ ಪನ್ಲೆಕ್ಕನೆ ಎಂಚ ಬನ್ನಾಗ ನಮ್ಮ ವೀರ್ಯರು ಶೂರ್ಯರು ಮಾತ ಜನಕ್ಲೆಗನ್ನು ಪತ್ತೊಂದು ಕಟೊಂದು ಒಂಜಿ ನಡಪ ಒಂದು ಉಪ್ಪು ನಂಚಿನ ಒಂಜಿ ಪ್ರೀತಿ ತೋಜವನ ಅಂಚಿನ ಮಾತೆರೆನ ಒಂಜಿ ಪ್ರೀತಿನ ನಮ್ಮ ಗಳಿಸವನ ಎಂಚವಣ್ಣ ನಮನು ನಮ್ಮ ಮಾರೊಂದು ಬಾಕಿದಕ್ಲೇನು ಕ್ರಯಗುದೆಪ್ಪು ನಂಚಿನ ನಮ್ಮ ತುಳುವೇರು ಅಂಚಿನ ಪ್ರೀತಿಡು ಇನಿ ದಾನೆ ಅತನ ಬಂಡ ಇನಿ ಒಂಜಿ ವೇಳೆ ದಕ್ಷಿಣ ಕನ್ನಡ ಅತನ ತುಳುನಾಡು ಒಂಜಿ ದೈವಾರಾಧನೆ ಆದುಪ್ಪೆರೆಯವು ದೀಪ ನೆತ್ತ ಆದುಪ್ಪೆರೆಯವು ನಾಗಾರಾಧನೆದ ಆದುಪ್ಪೆರೆಯವು ದೇವಸ್ಥಾನಗಳು ಆದುಪ್ಪೆರೆಯವು ಇಂಚಿನ ಪೂರ ಒಂಜಿ ವೇಳೆ ಅವು ಒಂಜಿ ಜೀರ್ಣೋದ್ಧಾರ ಆತನ ದಾಂಡ ಐಕ್ ನಮ್ಮ ಬೊಂಬಾಯಿದ ತುಳು ಬಂದುಲು ಕಾರಣ ಪಣ್ಣದಾಂಡ ಅವು ಯಾನು ಹೆಚ್ಚಾವಂದು 3 ದಿನ ಮಾತ ಬಿಸು ಪರ್ಬದ ಪ್ರೇಮಿಲೆ ಪ್ರತಿ ವರ್ಷಲ ನಮ್ಮ ಬಿಸು ಪರ್ಬನು ಶಾಸ್ತ್ರಬದ್ಧವಾದ ಗೌಜಿ ಆಚರಣೆ ಮಲ್ಪುವ ಕಾಂಡ ದೇವಸ್ಥಾನಡು ಬಿಸು ಕಣಿತ ಮೆರವಣಿಗೆ ಬಂಟ ಧ್ವಜ ಏರಾದು ಬಂಟೆ ಗೀತ ಮಲ್ತಿದ್ದು ದೇವರನ್ನ ಪ್ರಾರ್ಥನೆ ಮಲ್ತೆ ನಾವು ಲೇಸು ಪ್ರಾರಂಭ ಮಲ್ತ ಆನಂದ್ ಶೆಟ್ಟಿನ ಸಾಂಸ್ಕೃತಿಕ ಸಮಿತಿಯ ಗುರುಕಾರ್ಮಿ ಉಪನಗ ಈ ಬಿಸು ಪರ್ಬದ ಆಚರಣೆ ಪ್ರಾರಂಭವಾದ ಇತ್ತ ಪ್ರತಿ ವರ್ಷ ಹೊಸತಾದ ದೇಶಡು ಗೌರವ ನಡ್ತೊಂದುಂಡು ರವೀಂದ್ರನಾಥ್ ಭಂಡಾರಿನ ಭಾರಿ ಎಡ್ಡ ಬೇಲೆ ಮಲ್ತೊಂದುಲ್ಲೇರು ಯಕ್ಷಗಾನದ ವೇಷಭೂಷಣ ಹೊಸದು ಮಲ್ತೇರು ಈ ಸರ್ತಿಲ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಸೊಂದುಂಡು ಯಾನು ಬೊಕ್ಕ ಎಂಕುಲು ಪದಾಧಿಕಾರರು ಮಾತ ನಿರ್ವಹಣೆ ಭಾರಿ ಪ್ರೀತಿದ ನಿರ್ವಹಣೆ ಮಲ್ತೊಂದುಲ್ಲ ನಮ್ಮ ಜನ್ಮಭೂಮಿದ ಸಂಸ್ಕೃತಿ ಕಲಿನ ಸಂಪ್ರದಾಯನು ಒದೆಪಾದ ಎಡ್ಡೆ ಬೆಲೆಪಾದ ನಮ್ಮ ಮಂಡಳ ಸಂಘ ಮಲ್ತೊಂದುಂಡು ಪ್ರಾಯಸ ಊರದ ನಮ್ಮ ಕುಲು ಈತು ಪ್ರೀತಿಡು ಸದ್ಯಡು ಬಿಸು ಪರ್ವಣ ಆಚರಣೆ ಮಲ್ಪೇರು ನಮ್ಮ ಇಲ್ಲದ ಪಾಯಸದಂಚ ಮಲ್ತದು ಮುದ್ದು ಇಡ್ಡದ ಬೇಯ್ದಿನ ಮಾತಾ ನಮ್ಮ ಸದಸ್ಯರಿ ಅಭಿನಂದನೆ ಮಲ್ಪೇರು ನಮ್ಮ ಮಹಿಳಾ ವಿಭಾಗದ ಭಾರಿ ಪೊರ್ಲುಡು ವರ್ಜಿಡು ಲತಕ್ಕನ ನೇತ್ರ ಎಡ್ಡ ಸಹಾಯ ಮಲ್ತೊಂದುಲ್ಲೇರು ಅಂಚನೆ ನಮ್ಮ ಪ್ರಾದೇಶಿಕ ಸಮಿತ ವರ್ಮ ಪ್ರಾದೇಶಿಕ ಸಮಿತಿದ ಕಾರ್ಯಾಧ್ಯಕ್ಷರು ಪ್ರತಿಯೊಂದು ಸಮಿತಿದ ಕಾರ್ಯಾಧ್ಯಕ್ಷರಲ್ಲ ಭಾರಿ ಪೊರ್ಲು ಈನಾ ಒಂಜಿ ಸಾಂಸ್ಕೃತಿಕವಾದ ಶೈಕ್ಷಣಿಕವಾದ ಸಾಮಾಜಿಕವಾದ ಕೆಲಸ ಮಲ್ಪೊಂಡ ಐಕುಲು ಅಗಲು ಇಡೀ ದಿನ ಕಾಲ ಒಂಜಿ ತಿಂಗಳು ಪ್ರಾಕ್ಟೀಸ್ ಮಲ್ತೊಂದು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪರೆಗೆ ಭಾರಿ ಭಂಗ ಬರ್ತದೆ ಕೆಲಸ ಮಲ್ಪ ಮಾತೆ ತೋಯ್ಪಾರ ಪಂಡೆಗೆ ಭಾರಿ ಒಂಜಿ ಸಂತೋಷದ ವಿಚಾರ ಅಂಚನೆ ನಮ್ಮ ಹೈಯರ್ ಎಜುಕೇಷನ್ದ ಕಮಿಟಿ ಚೇರ್ಮನ್ಲ ಐತ ಪದಾಧಿಕಾರಲ ಭಾರಿ ಎಟ್ಟೆ ಕೆಲಸ ಬಂದೊಲ್ಲೇರು ನಮ್ಮ ಅಲ್ತ ಪರ್ಮಿಷನ್ ಅಂತ ಬಾಕಿತ್ತಡು ಅವು ಆಲ್ಮೋಸ್ಟ್ ಸಾಧಾರಣ ಅವ್ದು ಬರ್ತನು ಫೈನಲ್ ಸ್ಟೇಜ್ ಓದುಡು ನಾನು ಒಂದೇ ಒಂಜಿ ಕೆಲಸ ಹೋಗಿದ್ದು ಆತೆ ಅವು ಕೆಲಸ ಶುರು ಮಲ್ದಳು
ಒಂಜಿ ಪರ್ಮಿಷನ್ಲ ನನ್ನ ತಿಕ್ಕರೆಂಡು ಅವಲ ತಿಕ್ಕೊಂದು ಪಂಟೆಗೆ ಭಾರಿ ಸಂತೋಷ ಆಪುಂಡು. ಐಟ್ ನಮ್ಮ ದುಂಬದ ಅಧ್ಯಕ್ಷರನ PV ಸೆಟ್ರನ ಒಂಜಿ ಪುತರ್ಡ್ ಒಂಜಿ ಲಾ ಕಾಲೇಜ್ದ ಒಂದು ಕೊರಪೆ ಬಂತೇರು ಅವಲ ಐಕಲ ನಮ್ಮ ಆಯ್ನಾದ ಬೇಗ ಮಲ್ತದು ಅವೇನು ಈ ಸಂಪೂರ್ಣ ಮಲ್ಪೆರವಿಲ್ಲ. ಅಂಚೆನೆ ನಮ್ಮ ಪವಾಯ್ ಎಜುಕೇಷನ್ ಸ್ಕೂಲುಳ್ಳ ಇನಿಕ್ ವರ್ಮಸಾರ ಜೋಕುಲುಳ್ಳ ಕಡಿಮೆಳ್ಳ ಐಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬೋದು ಐಟ್ ನಂಕಲ ಭಾರಿ ಕೀರ್ತಿ ಉಂಡು. ಐಟ್ ಇಡೀ ಪವಾಯ್ ಪ್ರದೇಶ ಸ್ವಲ್ಪ ಮಾತ ನಂಗೆ ನ್ಯಾಕ್ಡ್ ಆಲ್ ಇಂಡಿಯಾ ಲೆವೆಲ್ಡ್ A ಗ್ರೇಡ್ ಬೋದು. ಅವಲ ಒಂದು ದುಬ್ಲಾ ಪಂತಾನು ಇತ್ತಲ ಪನೊಂದುಲ್ಲ ದೇಗಂದವನ್ನ ನಂಗೆ ಮಾತೆಲ್ಲ ತಿರಿಯೊಂದುಂಡು. ಇಂಚಿನ ಮತ ಎಡ್ಡೆಡ್ಡೆ ಕೆಲಸ ಒಂದುಂಡು ಪಂಟೆಗೆ ಭಾರಿ ಒಂಜಿ ಖುಷಿ ಆಪುಂಡು.
ವಿಶ್ವಾಸ ಮುಂಬೈ ಮಹಾಜನತದ ಹಾರೈಕೆ ಈರ್ನೊಟ್ಟುಕೊಂಡು ಮಾತೆರೆಗಲ ಸಿಂಹ ಸ್ವಪ್ನಾವಡು ಪೇರ ನೀರ್ದಲ್ಕನ್ನ ಜವಾಬ್ದಾರಿಯುತ ನ್ಯಾಯ ಈರೆಡ್ದು ತಿಕ್ಕೋಡು ಕರ್ನಾಟಕ ರಾಜ್ಯದ ಜನತೆಗೆ ಪನ್ಪನ ಹಾರೈಕೆ ನಮ್ಮ. Privileged and pleased to present the scroll of honor to you along with Ramanath S. Payade Memorial Award, Best Bunt Men's Achiever of the Year 2017, sponsored by Dr. P.V. Shetty, in the august presence of various dignitaries and our community members present today. ಭಾರಿ ಅಗತ್ಯಡು ನೆನೆಪುಡು ನಾವು ಪನೋಡು ಪ್ರತಿ ವರ್ಷ ಸುಮಾರು 1-2 ಕೋಟಿ ಶಿಕ್ಷಣ ಬೊಕ್ಕ ಸಮಾಜ ಕಲ್ಯಾಣ ಸಮಿತಿದ ಪರವಾದ ನಮ್ಮ ಜೂನ್ ತಿಂಗಳು ಮೇಘ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಮಲ್ಪುವ ಪ್ರಕಾಶನ್ನೇ ದೂರದ ಬೆಂಗಳೂರು ಇತ್ತಂಡಲ್ಲ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ನಮ್ಮ ಕೇನಂದೇನೆ ಪ್ರತಿ ವರ್ಷ ಈ ಬಣ್ಸಂಗಗೂ ದಾನ ಮಲ್ಪುವೇರೆ. ಪ್ರಕಾಶನ್ನಗೆ ನನಾತೆ ಉದ್ದಿಮೆ ವ್ಯಾಪಾರ ವಹಿವಾಟು ಮಾತ ಯಶಸ್ಸಾವಡ ಪರ್ಪನ ಹಾರೈಕೆಯನ್ನು ನಾವು ಮಲ್ಪ. Going to read the scroll of honor of Honorable Major Pramila Alva. It is indeed with a deep sense of appreciation and immense pleasure that we present this scroll of honor to you along with the prestigious the Shefali Hegde Rai Memorial Award, Best Bunt Women Achiever of the Year 2017, sponsored by Dr. Manohar Hegde and Srimati Asha Manohar Hegde, in the august presence of various dignitaries and our community members present today. You were born in a family of farmers in Manjeshwara district of Kasaragod. Destiny had played its role with traumatic hardship to you in the early stage of your life. The least one can count in separation of one's parents. ಪ್ರಮೀಳಾ ಆಳ್ವೆರೆಗೆ ಆ ಇಡೀ ಸೈನಿಕರಿಗೆ ಸಂದವನಂಚಿನ ಗೌರವನು ನಮ್ಮ ಲಕ್ಕದಂತದು ತ್ವಜ್ಪಾವಲ್ಲಿ ದೇಗನಗ ಒಂಜಿ ಮಹಿಳೆ ಈತ್ ಮಲ್ಲ ಸಾಧಕಿ ಆತೇರೆ ಒಟ್ಟುಡೆ ನಂಗೆ ಮಾತ ಹೆಮ್ಮೆ. ನಮ್ಮ ಮಾತೃ ಸಂಸ್ಕೃತಿನೇ ನಮ್ಮ ಗೌರವಿಸುವನಕಲು ನಮ್ಮ ಮಾತೆಯರೇ ಎಂಚಿನ ಸಾಧನೆ ಮಲ್ಪರೆ ಸಾಧ್ಯ ಪನ್ಪನ ತನ್ಮೂಲಕ ಲೋಕೋಗು ವ್ಯಕ್ತ ಆವಡೆ. Heartiest thanks to Dr. Manohar Hegde and Srimati Asha Manohar Hegde for selecting me for this Best Bunt Women Achiever of the Year 2017. Thank you so much for that. And ita onji guest itter Mr. Prakash Shetty. ಎಂಚಿನ ಪಾತ್ರ ತುಳುಟು ಪಾತ್ರಡ ಇಂಗ್ಲೀಷ್ ಪಾತ್ರಡ ಹಿಂದಿಡು ಪಾತ್ರಡ ಅಂದ ಡೌಟ್ ಹಿಡಿತೆ ಪನೀರ್ ತುಳುಟು ಪಾತಿಲ್ಲ ಐತ ಇಂಥ ಇಮೇಜ್ ಉಂಡೈನೆ ಅವು ಇಟ್ಲ ಬ್ಯಾತೆಟಿಜ್ಜಿ ಎಂದು. ಸೊ ಐ ಟೇಕ್ ದಿಸ್ ಅಪರ್ಚುನಿಟಿ ಟು ಸ್ಪೀಕ್ ಓನ್ಲಿ ಇನ್ ತುಳು ವಿಚ್ ಈಸ್ ಅವರ್ ಮದರ್ ಟಂಗ್. ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಎ ಸ್ಮಾಲ್ ಕರೆಕ್ಷನ್ ಇನ್ ಮೈ ಬಯೋಡಾಟಾ. I am the not only woman of the bunts. ಯಾನು ಒರ್ತಿಯತ್ ಎನ್ನೆರ್ದುಂಬು ಒಂಜಿ ಲೇಡಿ ಆಫೀಸರ್ ಇತ್ತೇರು ಕ್ಯಾಪ್ಟನ್ ಶ್ವೇತಾ ಶೆಟ್ಟಿ ಅನ್ನ ಕಂಪ್ಲೀಟ್ ಬಯೋಡಾಟಾ ಹೆಂಗೆ ಗೊತ್ತುಜಿ. ಬಟ್ ಯಾನ್ ಕೆಲವು ಅಪ್ನ ಸೌತ್ ಇಂಡಿಯನ್ ಮೇಲ್ ಆಫೀಸರ್ಡನೆ ಕೇಂದೆ ಅವ್ರು ಇತ್ತೇರು. ಬಟ್ ಆಫ್ಟರ್ 5 years ಸ್ವಿಕ್ಕಿಟ್ ದಿ ಆರ್ಮಿ. ಅವ್ರು 5 years ಕಂಪ್ಲೀಟ್ ಮಂತೇಕ ಆರ್ಮಿ ಬುಡಿಯರು ಆ್ಯಂಡ್ ಸಿ ಸೆಟಲ್ ಡೌನ್ ಇನ್ ಒನ್ ಆಫ್ ದಿ ಪ್ಲೇಸ್. ಐ ಡೋಂಟ್ ನೋ ವೇರ್ ಸಿ ಈಸ್ ರೈಟ್ ನೌ. ಅತ್ತನ ಎನ್ನೇದು ಒಂಜಿ ಜೂನಿಯರ್ ಓದ್ತಿವಲ್ಲ ಅಲ್ಲಿ ರೀಸೆಂಟ್ಲಿ ಒಂಜಿ 2 ವರ್ಷ ಆಯ್ನಿ ಹತ್ರ ಪಾಸ್ ಔಟ್ ಆಯ್ನಿ. ಸಿ ಈಸ್ ಫ್ರಮ್ ಮೀರಾ ರೋಡ್, ಕ್ಯಾಪ್ಟನ್ ಅಶ್ವಿನಿ ಶೆಟ್ಟಿ. ಸೊ
we can say it is hardly 2 to 3%. Kevala Radderdu 3% lady officer from our bands. Apna Indian Army do undaini. About myself, yan enna bagete dada panodanda, I am coming from yan onji malla elias village du barpuni Manjeshwara Panada, which is just border of Kerala and Karnataka. Yan Kannada medium du kaltini avula onji government school do. I am from agriculture family. Yan parents agriculturist aditeru, and I have 2 elder brothers who are now businessmen. To come to this profession, yani profession barrier, first of all, the Lieutenant Commander Jairam Nonda and Mama, my mother's elder brother, our encouragement, our support. Without his support, yani leveled barrier is each and every step, ಎಲ್ಲಿಯರ್ದು ಪತ್ತದು ಮಲ್ಲ ಮುಟ್ಟ ಗೈಡೆನ್ಸ್ ಪಣ್ಣದ ಆರೆ ಕೊಡ್ತೀನಿ. ನಾನು ಸ್ಟಡಿ ಮಂತ್ ಮುನಾಗ ಎಂಗೇಜ್ಡ್ ಹೆಂಗೆ ಕಾವಂದಿತ್ತುಂಡು ಒಂದು ಸಮಥಿಂಗ್ ಐ ಶುಡ್ ಅಚೀವ್ ಇನ್ ಮೈ ಲೈಫ್, ಸಮಥಿಂಗ್ ಡಿಫ್ರೆಂಟ್. ಮೈ ಮದರ್ ಮಿಸಸ್ ಬೇಬಿ ಆಲ್ವಾ, ಮೈ ಗ್ರ್ಯಾಂಡ್ ಮದರ್ ಎನ್ನ ದೊಡ್ಡ ಲೇಟ್ ಶ್ರೀಮತಿ ಲಕ್ಷ್ಮೀ ಅಪ್ಪಯ್ಯ ನೋಂಡ, ದೇ ವೇರ್ ವೆರಿ ಸಪೋರ್ಟಿವ್. They are illiterate, but still they are supportive to me. अब यहाँ पर differentiate मंदी जरे कहाँ ये ना पलाय नकले ना मगा नकल पुलियालो आन पुलियालो मित्तु पोड़ो ये लाते पोड़ ये ला कल्पुला एड्डा मित्तु बला एड्डा marks देपुला, so that you can stand equivalent to male. अपने ना दोड्डा बनोंदित्तेरु. Imagine ದೊಡ್ಡ ಬಂದು ಹೇತು ಓಲ್ಡ್ ಏಜ್ ಇದ್ದಾರೆ. ನಮ್ಮ MD ಶೆಟ್ರ್ ಪ್ರೀತಿದ ಸಲುಗೆದ ಮಿತ್ತು ಬಾಲ್ಟಾಕ್ರ ಪಾತಿರದು ಆ ಒಂಜಿ ಸಮಸ್ಯೆ ಇಲವರಿಯಾಂಡು MD ಶೆಟ್ರ್ ತುಳು ಕನ್ನಡಿಗರ ಪರವಾದ ಆಹಾರದ ಅಧ್ಯಕ್ಷ ಆದಲ ಹೋರಾಟ ಮಲ್ದೇರು ಬಾರಿ ಮೈಲುಗಲ್ಲದ ರೂಪೋಡು ಪನೋಡಾಯನ ಪಾತೆರ ಪನ್ನಗ ಒರಿ ವ್ಯಕ್ತಿ ಸುಮಾರು 73 ವರ್ಷ ಒಂಜಿ ಸಂಸ್ಥೆಡ್ ಸೇವೆ ಮಲ್ಪನ ಭಾಗ್ಯ ಒದಗದು ಬದ್ದಿತ್ತಂದ ಅವು MD ಶೆಟ್ರಿಗೆ. ನಮ್ಮ ಬಂಟ್ರ ಸಂಘಗೂ ಸಾರತ್ತ ವರ್ಮನುತ್ತ 43 ಬತ್ತದು ಇನಿ ಮುಟ್ಟಲ ಆರ ಟ್ರಸ್ಟಿ ಆದ ಮೂಲ ಸೇವೆ ಮಲ್ತೊಂದುಲ್ಲೇರು. ಎಲ್ಲಂಜಿ ಜೂನ್ 14ನೇ ತಾರೀಕಿಗೆ ಸ್ವಲ್ಪ ವರ್ಷ ನಮ್ಮ ಮಾನ್ಯ ಸನ್ಮಾನಿತರಿಗೆ ದಿಂಜಿದು ಪೋಪುಂಡು ಅಂಡ ಏನಿಲ್ಲ ಮೂಲತ ಪ್ರತಿ ಕಾರ್ಯಕ್ರಮದ ಪಿರವುಡು ಆರ್ನ ನಿಗಾ ಒಪ್ಪುಂಡು ದಾದ ಮಾತ ಬಣ್ಸಂಗೊಂಡು ನಡಪುಂಡು ದಾದ ಮಾತ ನಡಪುಡು ಪನ್ನ ಬಗ್ಗೆ ಬಾರಿ ಮಲ್ಲ ಕಾಳೆ. ವೇದಿಕೆಡೆ ಹಿರಿಯ ಸಾಧಕರೇ ಶ್ರೀ MD ಶೆಟ್ರಿಗೆ ಬಣ್ ಸಂಘದ ಸ್ನೇಹ ಸಮ್ಮಿಲನೋಡು ವಿಶೇಷವಾಯಿನಂಚಿನ ಗೌರವ ನಡತನೆ ನಾ ಮಾತ ಕೊಡೋರ ಪ್ರೀತಿದ ಚಪ್ಪಾಳದೊಟ್ಟಿಗೂ ಆರ್ನ ಆಶೀರ್ವಾದನು ನಮಗೆ ತೊನಗ. ವೇದಿಕೆಡೆ ಅಡ್ವೊಕೇಟ್ MC ಹೆಗ್ಡೆರೆಗೆ ಗೌರವ ನಡತೊಂದುಂಡು ಆರ್ನ ಅರ್ಧಾಂಗಿನೊಟ್ಟಿಗೂ ಮಹಿಳಾ ವಿಭಾಗಗಳು ಮಸ್ತ್ ವರ್ಷ ಸಕ್ರಿಯವಾದ ಕಾರ್ಯನಿರ್ವಹಿಸಿದ್ದಾರೆ ಶ್ರೀಮತಿ ಶೀರಾಸಿ ಹೆಗ್ಡೆರೆ. ಹಿರಿಯ ಅಡ್ವೊಕೇಟ್ MC ಹೆಗ್ಡೆರೆಗೆ ಅನಂತ ಧನ್ಯವಾದಗಳು ಸಂದಾದ ತುಂಬುದ ಗೌರವವನ್ನು ನಮ್ಮ ಕೊರೊಂದುಲ್ಲ.
ಗಿಡೆ KM ಶೆಟ್ಟಿಗೆ ದಂಪತಿ ಸಮೇತವಾದ 2017 ವಾರ್ಷಿಕ ಸ್ನೇಹ ಸಮ್ಮೇಳನದ ವಿಶೇಷ ಗೌರವವನ್ನು ಪ್ರದಾನಿಸ ಹೊಂದಿಲ್ಲ. Been given the privilege to present the Scroll of Honor of Captain Kriti Shetty. Captain, you were born as a daughter of Kodiyal Guttu Kavita I.R. Shetty and Inna Baggaraguttu C.A. I.R. Shetty. Academically, you have been a very bright student. You are a postgraduate in Commerce M.Com, passed out from a prestigious NM College, Mumbai. You are a commercial pilot license holder at the age of 19 years. After being trained in single engine and multi-engine aircrafts in India, Australia and America. Immediately thereafter, you are appointed as a co-pilot with the Go Air. You progressed fast. Within a period of 5 years, you became a commander on the Airbus A320. ನಮ್ಮೊಂಜಿ ಕೃತಿಕ್ ವಿಶೇಷವಾದ ಒಂಜಿ ಚಪ್ಪಾಳೆಯನ್ನು ಕೊಟ್ಟೋಡು ಕಾರಣ ನೆಟ್ಟು ಮಸ್ತ್ ಉಂಟು. ಏಪಲರ ವಿಮಾನಡು ಪೋನಾಗ ನಂಗೆ ವಿಂಡೋ ಸೈಡ್ ಕೊರಲೆ ಎಂದು ನಮ್ಮ ಅವಳು ಪನ್ಪ ಬೋರ್ಡಿಂಗ್ ಪಾಸ್ ತವಳು ಅರೆಗೆ ಏತ್ ಮಲ್ಲ ಯೋಗ ಬೈದಂತಲ್ಲ ವಿಮಾನದ ಎದುರೇ ಕುಲೊಂದು ಇಡೀ ಪ್ರಪಂಚ ತೂಪನ ಭಾಗ್ಯ ಬೈದನ್ನು. ಒಂಜಿ ಮಹಿಳೆ 36,000 ಫೀಟ್ ಎತ್ತರಗೂ ಏರ್ದೆ ಅವಳು ಒಂಜಿ 300 ಜನರನ್ನು ಆರ್ನ ಬೆತ್ತಡಿ ಕುಲ್ಲಾದೆ ಆಕಲ ಪೂರ ಜೀವದ ಹಂಗನ ಆರೋಗ್ಯ ತಂದು ಒಂಜಿ ದೇಶ ಹೊಡೆದು ಕುಡೊಂಜಿ ದೇಶಗೂ ಸಮುದ್ರದ ಮಿತ್ತು ರಾಪನಂಚಿನ ಭಾಗ್ಯನು ಕಲ್ಪಿಸಾದು ಕೊಡ್ತೇನೆ. ಯಕ್ಷಗಾನ ಕಲೆಗೆ ನಮ್ಮ ಪ್ರೋತ್ಸಾಹ ಮಲ್ಪನಾಗ ಹಿಮ್ಮೇಳ ಮುಮ್ಮೇಳ ಒಟ್ಟುಡೆ ಪ್ರಸಾದನ ತಂಡೋಲ್ನ ನಮ್ಮ ನೆನೆತೊಡನ ನಮ್ಮ ಕರ್ತವ್ಯ. ಇನ್ನಿತ ಈ ಬಿಸು ಪರ್ಬದ ಆ್ಯನ್ಯುವಲ್ ಗೆಟ್ ಟುಗೆದರ್ದ ಈ ಸಂದರ್ಭಡು ಎನ್ನ ಹೃತ್ಪೂರ್ವಕವಾದ ವಂದನೆಗಳು. ಇನಿ ಆ್ಯನ್ಯುವಲ್ ಗೆಟ್ ಟುಗೆದರ್ ಬಿಸು ಪರ್ಬ ಅಂಚನೆ ಬನ್ಸ್ ಡೇ ಸೆಲೆಬ್ರೇಷನ್ ಒಂದು ಮಾತ ಒಟ್ಟಿಗೆ ಅನುಭವಿಸಿನ ಒಂಜಿ ಸುಸಂದರ್ಭ ನಂಗೆ ಬೈದಂಡು ಒಂದು ಬಾರಿ ಎಡ್ಡೆ ಒಂದು ನಮ್ಮ ಸಮಯಲ ಒರಿಂಡು ಇಂಡಿವಿಜುವಲ್ ಮಲ್ಪನೆ ಬದಲಿ ಇನಿ ಮಾತನ್ನು ಒಟ್ಟು ಮಲ್ದಿನ ನಮ್ಮ ಸಮಯ ಬೊಕ್ಕ ನಮ್ಮ ಕಾಸು ಒಂದು ಮಾತ ಒರಿದು ಬೋಡು ಆಯ್ದ ಹತ್ರ ನಮ್ಮ ಈ ಬಣ್ಸಂಗರ ಪದಾಧಿಕಾರಿಗಳಿಗೆ ಒಂದೊಂಜಿ ಎಡ್ಡೆ ಕಾರ್ಯಕ್ರಮ ಮಲ್ದಿರಗಳು ನೆಕ್ ಅಕಲೆ ಎನ್ನ ಕಂಗ್ರ್ಯಾಚುಲೇಷನ್ ಮಲ್ಪೇನು. ಇನಿ ನಿಂತ ಮೇನ್ ಉದ್ದೇಶ ಪಂಡ ನಮ್ಮ ಸ್ಟೇಜ್ ಇತ್ತಿನ ಬೇತೆ ಒಂದೆಟ್ಟು ಗಣ್ಯ ವ್ಯಕ್ತಿಗಳನ್ನು ಸಿಲೆಕ್ಟ್ ಮಲ್ತದೆ ಆಕಲೆಗೆ ಸನ್ಮಾನ ಕೊರ್ಪಿನ ಒಂದು ನಮ್ಮ ಬಂಟ ಸಮಾಜಡು. All the time we have to be aware. Anyway, Materegla and Namaskara. It was in the year 2008 that I was felicitated in Bansanga, Mumbai at a similar get-together. That was the year I had just begun my career in flying. Flying is a great, there's a lot of difficulty in flying. It has been a struggle, but it's a profession that I really enjoy. It's a wonderful feeling to be here today. I thank President Bansanga, Prabhakar Uncle and team for inviting me here today and felicitating me in such a grand manner. I'm overwhelmed. It feels like just yesterday I was here today. They say time flies. In my case, it literally flew.
Bansanga, Mumbai, is doing some great work. I have read about it in the magazine and also heard about it from my parents. ಪ್ರಕಾಶ್ ಶೆಟ್ಟರ್ ಬಂಡರು ಅರೆಗೊಂದು ಕನ್ಫ್ಯೂಷನ್ ಆಂಡು ಕನ್ನಡ ಪಾತರೋಡ ಇಂಗ್ಲೀಷ್ ಪಾತರೋಡ ತುಳು ಪಾತರೋಡ ಅಂದದು ಎಂಕದಾಲ ಕನ್ಫ್ಯೂಷನ್ ಇಜ್ಜಿ ಆಂಡ ತುಳು ಪಾತ್ರನ ಬಿಡುದು ರಿಟೈರ್ ಆಯ್ಬಕ್ಕ ಯಾರು ಡೆಲಿವರಿ ಬರ್ಬೋದು 11 ವರ್ಷ ಅಂದು ಬರ್ತಂಡು ಎನ್ನ ಮಾತೃಭಾಷೆ ತುಳು ಆಂಡಲ ತುಳು ಪಾತ್ರನ ಕಮ್ಮಿ ಮಲ್ದೆ ಆಯ್ತು ಒಟ್ಟು ಎನ್ನ ಬುಡದಿನ ಮಾತೃಭಾಷೆ ಕನ್ನಡ ಆಂಡ ಎಂಕಲವುಲಾಯಿ ಓಲ ಲ್ಯಾಂಗ್ವೇಜ್ ಡಿಸ್ಪ್ಯೂಟ್ ಇಜ್ಜಿ ಕಾರಣ ಯಾನ್ ಆಲ್ ಪಾತ್ರನ ಭಾಷೆನೇ ಇಲ್ಲಾಡು ಪಾತ್ರೊಂದಿಲ್ಲ ಎನ್ನ ಪಲ್ದಿಡ ತಂಗಡಿಡ ಎನ್ನ ಅಪ್ಪನ ಗಡದಕಲ್ಡ ಮಾತ್ರ ತುಳು ಬುಡದಿ ಜೋಕುಲ್ಡ ಕನ್ನಡ.
ಪರಾಕ್ರಮ ಗಂಭೀರವ ಸುರಬಾಲ ಲಾಲಿಸಯ್ಯ ಏನು ನಿನ್ನ ಮನದ ಯೋಚನೆ ವಿಚಾರಿಸುತ್ತ ನಾನು ಸಲ್ಲಿಸಲಾಪೆತ್ತಟ್ಟರೆ ಸಾನುರಾಗದಿರುವಳು ನೀನೆರುತ್ತ ಕಳುಗುದಿಗ ಭವಾನಿಯೊಡನೆ ಸೂಚಿಸಿದನು ಮನಸದಲ್ಲಿ ತಾಟ ಬಗೆಯ ಗೌವ